ಹಿಜಾಬ್ ವಿಚಾರದ ಗೊಂದಲ ಅನಗತ್ಯವಾಗಿದ್ದು ವಿವಾದ ಬಗೆಹರಿಸಲು ಹಿಂದೂ ಸಮಾಜದ ಸ್ವಾಮೀಜಿಗಳು ಮಧ್ಯಪ್ರವೇಶಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಇಮಾಮ್ ಒಕ್ಕೂಟದ ಮುಂದಾಳು ಎಸ್ಪಿ ಮೊಹಮ್ಮದ್ ದಾರಿಮಿ ಆಗ್ರಹಿಸಿದ್ದಾರೆ. ಬಂಟ್ವಾಳ ಮಿತ್ತಬೈಲು ಮಸೀದಿ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ಗೊಂದಲದ ಹಿನ್ನೆಲೆ ಉಲೆಮಾಗಳು ಸಭೆ ನಡೆಸಿ ಚರ್ಚಿಸಿದ್ದೇವೆ. ಶಿರವಸ್ತ್ರ ಪೂರ್ವ ಕಾಲದಿಂದಲೇ ಚಾಲ್ತಿಯಲ್ಲಿದ್ದು ಪ್ರಸ್ತುತ ಮಾಹಿತಿಯ ಕೊರತೆಯಿಂದ ಗೊಂದಲಗಳಾಗ್ತಾ ಇದೆ. ಪ್ರಾರಂಭದಲ್ಲಿಯೇ ಈ ಗೊಂದಲವನ್ನ ನಿವಾರಣೆ ಮಾಡದ ಹಿನ್ನೆಲೆ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಿದೆ ಎಂದಿದ್ದಾರೆ. ಇದನ್ನು ವಿವಾದ ಮಾಡುವಂತಹ ಅಗತ್ಯ ಇರಲಿಲ್ಲ. ಖಂಡಿತ ಇವತ್ತು ಏನು ಇದು ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಅಂತ ಹೇಳ್ತಾರಲ್ಲ, ಹಾಗೆ ಆಗಿದೆ. ಇದು ಸಣ್ಣ ಲೆವೆಲ್, ಲೋಕಲ್ ಲೆವೆಲ್ನಲ್ಲಿ ಮುಗಿಸಬೇಕಾದಂಥ ಒಂದು ಇಶ್ಯೂ. ಆದರೆ ಇದು ರಾಜ್ಯಾದ್ಯಂತ ಇದು ವ್ಯಾಪಿಸಿದೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಎಂಬುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ದರಿಂದ ಇದನ್ನು ಎಲ್ಲರೂ ಸೇರಿ, ಸರ್ಕಾರಗಳು, ಅದೇ ರೀತಿ ಅಧಿಕಾರಿಗಳು, ಏನು ಅಧ್ಯಾಪಕರ, ಶಿಕ್ಷಣ ಇಲಾಖೆ ಸಚಿವರು ಎಲ್ಲ ಸೇರಿ ಕುಳಿತು ಮಾತುಕತೆಯ ಮೂಲಕ ಬಗೆಹರಿಸಬೇಕಂತ ಒಂದು ವಿಚಾರ. ಈ ಒಂದು ಹಿಜಾಬ್ ವಿವಾದ ಇಡೀ ಅಂತಾರಾಷ್ಟ್ರೀಯ ಲೆವೆಲ್ನಲ್ಲಿ ಚರ್ಚೆಗೀಡಾಗಿ ನಮ್ಮ ದೇಶದ ಮಾನ ಹರಾಜಾಗ್ತಾ ಇದೆ. ಈ ಒಂದು ಹಿಜಾಬ್ ಎಂಬುದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇರುವುದು. ಇಡೀ ಜಗತ್ತಿನಲ್ಲಿ ಮುಸಲ್ಮಾನರು ಎಲ್ಲಿದ್ದಾರೆ ಅಲ್ಲೆಲ್ಲ ಇದೆ. ಕೇವಲ ಅಫ್ಘಾನ್ನಲ್ಲಿ ತಾಲಿಬಾನಿಗಳಲ್ಲಿ ಮಾತ್ರ ಈ ಹಿಜಾಬ್ ಇರುವುದಲ್ಲ. ಅದು ಏನು ಶಾಲೆಯಲ್ಲಿ ಸಮವಸ್ತ್ರ ಇದೆಯೋ, ಯಾವ ಕಲರ್ ಇದೆಯೋ ಆ ಸಮವಸ್ತ್ರದಲ್ಲಿ ಒಂದು ಶಾಲ್ ಹಾಕ್ತಾರೆ ಹುಡುಗಿಯರು. ಆ ಶಾಲನೊಂದು ತಲೆಗೆ ಹಾಕಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಆಯಿತು. ಅದು ಕಪ್ಪು ವರ್ಣದಲ್ಲಿ ಆಗಬೇಕು, ಬೇರೆ ವರ್ಣದಲ್ಲಿ ಆಗಬೇಕು ಅಂತ ಯಾವುದೇ ಧಾರ್ಮಿಕವಾಗಿ ಯಾವುದೇ ಕಂಡೀಷನ್ ಇಲ್ಲ. ಆದ್ದರಿಂದ ಇವತ್ತು ಇದನ್ನು ದೊಡ್ಡ ಇಶ್ಯೂ ಮಾಡದೆ ನಮ್ಮ ರಾಜ್ಯದ ಮಾನ ಉಳಿಬೇಕು, ನಮ್ಮ ಜಿಲ್ಲೆಯ ಮಾನ ಉಳಿಬೇಕು. ಇದು ಹಿಂದೂ ಮುಸ್ಲಿಂ ಧ್ರುವೀಕರಣಕ್ಕೆ ಆಸ್ಪದ ಕೊಡಬಾರದು. ಈ ಸಂದರ್ಭದಲ್ಲಿ ನೇರವಾಗಿ ನಾನು ಹೇಳ್ತಾ ಇದ್ದೇನೆ, ಈ ನಮ್ಮ ದೇಶದಲ್ಲಿ ಹಿಂದೂಗಳು ಮುಸಲ್ಮಾನರು ಒಳ್ಳೆಯ ರೀತಿಯಲ್ಲಿ ಆ ಸೌಹಾರ್ದತೆ ಇಲ್ಲಿ ಇದ್ದರೆ ಮಾತ್ರ ನಮ್ಮ ದೇಶಕ್ಕೆ ಭವಿಷ್ಯ ಇರುವುದು. ನಾವು ಪರಸ್ಪರ ಹಿಂದೂ ಮುಸ್ಲಿಂ ಆ ಜಾತಿ ಈ ಜಾತಿ ಅಂತ ಹೊಡೆದಾಡಿಕೊಂಡಿದ್ದರೆ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಹೊಡೆದಾಡಿಕೊಂಡಿದ್ದರೆ ಖಂಡಿತ ನಮಗೆ ಈ ದೇಶದಲ್ಲಿ ಭವಿಷ್ಯ ಇಲ್ಲ. ಆದ್ದರಿಂದ ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡಬೇಕು. ಅವರಿಗೆ ಬುದ್ಧಿವಾದ ಹೇಳಬೇಕು. ಇಲ್ಲಿ ಕೇಸರಿ, ಕಪ್ಪು, ವರ್ಣ ಇದು ಯಾವುದು ನಮಗೆ ವಿಷಯನೆಲ್ಲ ವಿಚಾರಣೆ ಅಲ್ಲ. ನಮಗೆ ನಮ್ಮ ಮಕ್ಕಳಿಗೆ ಅವರ ಧಾರ್ಮಿಕವಾದಂತಹ ಒಂದು ಏನು ಅಗತ್ಯ ಇದೆ, ತಲೆ ಮುಚ್ಚಿಕೊಳ್ಳುವಂತಹ ಒಂದು ವಿಚಾರ, ಅದನ್ನು ಶಾಲಾ ಸಮವಸ್ತ್ರದ ಮುಖಾಂತರವೇ ಅದಕ್ಕೆ ಒಂದು ಮಾಡಿಕೊಡ್ಲಿಕ್ಕೆ, ಆಸ್ಪದ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ.